ಸೊಲ್ಮೆಲು ನಮ್ಮ ಕುಡ್ಲ ತೆಳು ವಾರ್ತಿದೇವರ ವಿಜಯ ಕರ್ನಾಟಕ ಪತ್ರಿಕೆ ಹೊಸ ಪ್ರಯೋಗಲಿಡಿದು ಪಾಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಲ್ತೊಂದು ಒಂದು ಸಮಾಜಗೂ ಬೋಡೈನಾತು ಪ್ರಯೋಜನ ಆತನಿಂದ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತೇರು ಐತರ ಕುಡ್ಲಡ ವಿಜಯ ಕರ್ನಾಟಕ ಪತ್ರಿಕೆದ ವೀಕ ಯಕ್ಷಗಾನ ಫೆಸ್ಟ್ 2022 ಯಕ್ಷ ವಿಜಯ ಗಾನ ನಾಟ್ಯ ಹಾಸ್ಯ ವೈಭವ ಕಾರ್ಯಕ್ರಮ ಉದೀಪನ ಮಲ್ತದು ಅರ ಪಾತೇರಿಯರು ವಿಜಯ ಕರ್ನಾಟಕ ಪತ್ರಿಕೆದ ನೆಲೆಟ್ ಎಸ್ಡಿಸಿಸಿ ಬ್ಯಾಂಕ್ ಎಕ್ಸ್ಪರ್ಟ್ ಬರವು ಸಂಸ್ಥೆ ಮೂಡುಬಿದ್ರೆ ಆಳ್ವಾಸ್ ಬರವು ಸಂಸ್ಥೆ ನವಮಂಗಳೂರು ಬಂದರ್ ಪ್ರಾಧಿಕಾರ ಸ್ಕೂಲ್ ಬುಕ್ ಕಂಪನಿ ಬೋಲಾಸ್ದ ಜೊತೆ ಸೇರಿಗೆಡೆ ಐತರ ಉರ್ವಸ್ಟೋರ್ದ ಅಂಬೇಡ್ಕರ್ ಭವನಡು ವಿಜಯ ಕರ್ನಾಟಕ ಯಕ್ಷಗಾನ ಫೆಸ್ಟ್ 2022 ಯಕ್ಷ ವಿಜಯ ಗಾನ ನಾಟ್ಯ ಹಾಸ್ಯ ವೈಭವ ಕಾರ್ಯಕ್ರಮ ನಡೆತಂಡು ವಿಜಯ ಕರ್ನಾಟಕದ ಹಿರಿಯ ಸಹಾಯಕ ಸಂಪಾದಕರು ಯುಕೆ ಕುಮಾರನಾಥ್ ಎದ್ದುಕೊಂಡಿರು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಕಾರ್ಯಕ್ರಮ ಉದೀಪನ ಮಲ್ತೇರು ಶ್ರೀನಿವಾಸ ಪೂಜಾರ್ಲು ಪಾತಿರ್ದು ವಿಜಯ ಕರ್ನಾಟಕ ಪತ್ರಿಕೆ ಹೊಸ ಪ್ರಯೋಗಲಿಡಿದು ಪಾಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಲ್ತೊಂದಿತ್ತದು ಒಂದು ಸಮಾಜಕ್ಕೂ ಬೋಡಾಯಿನಾತು ಪ್ರಯೋಜನ ಆತಂಡು ಯಕ್ಷಗಾನ ಎಡ್ಡೆಕಲೆ ಜವನೆರ ನೀತ್ಯ ಒಂದು ಹೆಚ್ಚಾದು ಒಯ್ತೊಂದುಂಡು ಇಂಚಿನ ಪ್ರಯೋಗ ಕಾರ್ಯಕ್ರಮಗಳು ನನಲಾತು ನಡಪಾಡಂದು ಪಂಡೇರು ವಿಜಯ ಕರ್ನಾಟಕದವರು ಮುಂದೆ ಬಂದು ಪ್ರಥಮ ಪ್ರಯೋಗವನ್ನು ಮಾಡಿದ್ದಾರೆ. ಇದರ ಧ್ವನಿವರ್ಗದ ಕಲ್ಪನೆಗಳೇನಿದೆ, ಇದರ ನೆರಳು ಬೆಳಕಿನ ವ್ಯವಸ್ಥೆಗಳೇನಾಗಿದೆ ಅನ್ನೋದು ಈಗ ಪ್ರಯೋಗದ ಹಂತದಲ್ಲಿ ಇರುವುದರಿಂದಾಗಿ ಪ್ರತಿ ತಿಂಗಳಲ್ಲೂ ಕೂಡ ಒಂದು ಹೊಸ ಪ್ರಯೋಗಗಳಲ್ಲಿ ಆಗಬೇಕು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವಂಥ ನಮ್ಮ ಇಲಾಖೆಯ ಹಣ ಸದ್ವಿನಿಯೋಗ ಆಗಬೇಕಾದ್ರೆ ಇದರಲ್ಲಿ ನಿತ್ಯ ಜೀವಂತಿಕೆಯ ಪ್ರದರ್ಶನಗಳು ಮತ್ತು ಕಾರ್ಯಕ್ರಮಗಳು ನಡೀಬೇಕು. ಪ್ರಥಮ ಪ್ರಯೋಗ ನಡೀತಾ ಇರೋದ್ರಿಂದ ನಾನು ಸಂಬಂಧಪಟ್ಟಂಥ ವಿಜಯ ಕರ್ನಾಟಕದವರಿಗೆ ಮತ್ತು ಹೊಸ ಯಕ್ಷಗಾನಕ್ಕೆ ಹೊಸ ಕಾಯಕಲ್ಪ ಕೊಟ್ಟವರಲ್ಲಿ ನಮ್ಮ ಪಟ್ಲ ಸತೀಶ್ ಶೆಟ್ಟರೊಬ್ಬರು, ಶಿವರಾಮ ಕಾರಂತರು ಒಂದು ಮಾತು ಹೇಳ್ತಾ ಇದ್ರು, ಯಕ್ಷಗಾನದ ಗೆಜ್ಜೆಯ ಸದ್ದನ್ನು ಕಡಲಾಚೆ ಯಾರು ಕೇಳಿಸ್ತಿದ್ದರೆ ಅದು ಕೋಟ ಶಿವರಾಮ ಕಾರಂತರು ಅಂತೇಳಿ ನಮಗೊಂದು ಆಸೆ ಮತ್ತು ಖುಷಿ ಆ ಊರಿನವನಾದ್ರಿಂದ. ಅವರೊಂದು ಮಾತು ಹೇಳ್ತಾ ಇದ್ರು, ಯಕ್ಷಗಾನದಲ್ಲಿ ಗುರುತಿಸಬಹುದಾದಂಥ 64 ರಾಗಗಳಿವೆ, ಅದನ್ನು 30ಕ್ಕೂ ಮೀರಿ ರಾಗಗಳನ್ನು ಹೇಳುವಂಥ ಪಾಂಡಿತ್ಯಪೂರ್ಣ ಭಾಗವಂತರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ ಹೇಳಿ. ಎಷ್ಟು ಜನ ಈ ಪಟ್ಲದವ್ರಿಗೆ ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅವ್ರ ಹತ್ರ ಬರಲಿಕ್ಕೆ ಸಾಮರ್ಥ್ಯ ಸದ್ಯದ ಭಾಗವತರಲ್ಲಿ ನೀವಿದ್ದೀರಿ. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ತೆಂಕುಬೊಕ್ಕ ಬಡಗದ ವಿಶೇಷತೆಲು ಒಂಜೇ ವೇದಿಕೆಡು ತೂಯರತಿಕ್ಕದಂಡು ಇಂಚಿನ ಪ್ರಯೋಗಗಳು ಹೊಸ ಅಲ್ಮಗು ಆಟದ ಬಗೆಟು ಉಮೇದು ಮೂಡಾವಡನ್ನು ಪಂಡೇರು. ಪ್ರೇಕ್ಷಕರಿಗೆ ಅದರ ರುಚಿಯನ್ನು ಕೊಡುವಂಥ ಒಂದು ಕೆಲಸವನ್ನು, ದೊಡ್ಡದಾದ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಮತ್ತು ಅದಕ್ಕಿಂತ ಬಹುಶಃ ತೆಂಗುತಿಟ್ಟು ನೋಡಿದವರಿಗೆ ಬಡಗುತಿಟ್ಟಿನ ವೇಷದ ಬಗ್ಗೆ ಗೊತ್ತಿರೋದಿಲ್ಲ, ಬಡಗುತಿಟ್ಟು ನೋಡ್ತಾ ಇದ್ದವರಿಗೆ ತೆಂಗುತಿಟ್ಟದ ವೈಶಿಷ್ಟ್ಯಗಳು ಗೊತ್ತಿರೋದಿಲ್ಲ. ದಿಗಣ ಹಾಕೋದ್ರಿಂದ ಹಿಡಿದು ಮಂಡ್ರಿ ಹಾಕೋದವರೆಗೆ ಅದರ ಎಲ್ಲರ ಸಲ ಡಿಫ್ರೆನ್ಸ್ ಏನಿರ್ತದೆ ಬಹುಶಃ ಒಂದೇ ವೇದಿಕೆಯಲ್ಲಿ ಎರಡಂಶ ಕಾಣುವಂಥ. ಮತ್ತು ನಮ್ಮ ಭಾಗವತರು ಸಹ ಇಬ್ಬರು ಸಹ ಭಾಗವತೆ ಮಾಡುವಂಥ ಸಮಯದಲ್ಲಿ ಅವ್ರ ಕೈಯಲ್ಲಿ ತಾಳ ಹಿಡ್ಕೊಂಡ್ರೆ ಇವರು ಜಾಗಟ ಹಿಡ್ಕೊಳ್ತಾರೆ. ಈ ರೀತಿಯ ಸಣ್ಣ ಡಿಫ್ರೆನ್ಸ್ಗಳನ್ನು ನೋಡುವಾಗ ನಮಗೆ ಅದನ್ನು ಹೇಗೆ ಉಪಯೋಗಿಸ್ತಾರೆ, ಬಹುಶಃ ಯಕ್ಷಗಾನದ ಅಭಿಮಾನಿಗಳಿಗೆ ಅದನ್ನು ಸವಿಯುವಂಥ ಒಂದು ಒಳ್ಳೆಯ ಸಂದರ್ಭ. ಎಕ್ಸ್ಪರ್ಟ್ ಬರವು ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಾತಿರ್ದು ಸಂಸ್ಕೃತಿನ ಅರ್ಥ ಮಲ್ತೊಂದು ದುಂಬು ಪೋಂಡ ಬದುಕು ಸಾರ್ಥಕ ಆಪುಂಡು ಹೊಸ ಪ್ರಯೋಗಲಿಡಿದು ಯಕ್ಷಗಾನ ನನಲಾತ್ ಗಟ್ಟಿ ಆಪುಂಡು ಪಂಡೇರು. ಈ ವಿಜಯ ಕರ್ನಾಟಕದವ್ರು ಏನೆಲ್ಲ ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ, ಅವರ ಪ್ಲಸ್ ಪಾಯಿಂಟ್ ಅಂದರೆ ಅವರ ಟೀಮ್ ಈಸ್ ಫ್ಯಾಂಟಾಸ್ಟಿಕ್. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಎಂಟೈರ್ ವಿಜಯ ಕರ್ನಾಟಕ ಟೀಮ್. ಇಂಥ ಒಂದು ಹೊಸ ಪ್ರಯೋಗ ನನಗನ್ನಿಸ್ತದೆ ಅದಕ್ಕೊಂದು ಈ ಪ್ಯಾಷನ್ ಬೇಕು, ಮಾಡಬೇಕು, ಏನಾದರೂ ಸ್ಪೆಷಲ್ ಮಾಡಬೇಕು ಅಂಥ ಒಂದು ಅವರಿಗೆ ಮನೋಭಾವನೆ ಇದೆ. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅವರ ಮೂಲಕ ಆಗಲಿ. ಶಾಸಕರು ವೇದವ್ಯಾಸ್ ಕಾಮತ್, ಎಕ್ಸ್ಪರ್ಟ್ ಸಂಸ್ಥೆದ ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್, ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಎಸ್ಡಿಸಿಸಿ ಬ್ಯಾಂಕ್ದ ಈ ದುಂಬುದ ಸಿಇಒ ರವೀಂದ್ರ ಬಿ, ಸಹಕಾರಿ ನೌಕರರ ಸಹಕಾರಿ ಸಂಘದ ಗುರುಕಾರ್ಯರು ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ, ವಿಜಯ ಕರ್ನಾಟಕ ಕುಡ್ಲ ಆವೃತ್ತಿದ ಸ್ಥಾನೀಯ ಸಂಪಾದಕರು ಬಿ ರವೀಂದ್ರ ಶೆಟ್ಟಿ, ಜಾಹೀರಾತ್ ವಿಭಾಗದ ಎಜಿಎಂ ರಾಮಕೃಷ್ಣ ಡಿ, ಪ್ರಸರಣ ವಿಭಾಗದ ಮುಖ್ಯ ಮ್ಯಾನೇಜರ್ ನಾರಾಯಣ ಪಾಲ್ದೆತೊಂಡೇರು. ಕದ್ರಿ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರಿಕೆ ಮಲ್ತೇರು. ಪ್ರಧಾನ ವರದಿಗಾರರು ಮಹಮ್ಮದ್ ಅರೀಫ್ ಪಡುಬೆದ್ರೆ ಸೊಲ್ಮೆ ಸಂದಾಯರ್. ನಮ್ಮ ಬಿರುಬೇರು ಸಂಘಟನೆಯಲ್ಲೂ ಎಡ್ಡೆ ಕಾರ್ಯಗುಪ್ಪಿದಾಡ್ದೇರು ಸಮುದಾಯದ ಒಗ್ಗಟ್ಟದ ಚಿಂತನೆ ಭಾರಿ ಎಡ್ಡೆ ಕೆಲಸ ಅಂದು ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಪಂತೇರು. ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷ
ಕೊರಗಪ್ಪ ನಿಂಪುದ ಸಭಾಂಗಣಡು ಐತಾರ ಜಿತೇಂದ್ರ ಜೆ ಸುವರ್ಣ ದುಂಬಾಡ್ತಿಡು ಕಟ್ಟಿನ ಕುಡ್ಲ ತಾಲೂಕು ಬಿರುವೇರ ಸಂಘ ಉದೀಪನ ಮಲ್ತದು 6 ಪಾತೇರಿಯರು. ಜಿತೇಂದ್ರ ಜೆ ಸುವರ್ಣ ದುಂಬಾಳ್ತಿಡು ಕುಡ್ಲ ತಾಲೂಕು ಬಿರುವೇರೆ ಸಂಘ ಕಟ್ಟದಿತ್ತದು ಐತ ಉದಿಪನಲೇಸು ಐತಾರ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಧ್ಯಕ್ಷ ಕೊರಗಪ್ಪ ನಿಂಪುದ ಸಭಾಂಗಣಡು ನಡತಂಡು. ಪ್ರಧಾನ ಕಾರ್ಯಂತ್ರಿ ಲೋಕನಾಥ ಪೂಜಾರಿ ಎದ್ದುಕೊಂಡಿರು. ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರು ಕುಡ್ಲ ತಾಲೂಕು ಬಿರುವೇರೆ ಸಂಘನು ಉದಿಪನ ಮಲ್ತೇರು. ಪೂಜಾರಿಯರು ಪತಿರ್ದು ನಮ್ಮ ಬಿರುವೇರ ಸಂಘಟನೆಲು ಎಡ್ಡ ಕಾರ್ಯಗುಪ್ಪಿದಾಡ್ದಿರು ದೇವೇರ್ನ ಮಿತ್ತು ಭಯ ಭಕ್ತಿ ಇತ್ತದು ಪಂಡಿನಂಚ ನಡತೊಂಡ ಗೇಲ್ ಖಂಡಿತ ಕಷ್ಟ ಬೈದಂಡು ಅವಿನ ದೂರ ಮಲ್ಪನಂಚ ಶ್ರೀ ಗೋಕರ್ಣನಾಥ ದೇವೇರು ನಿಗ್ಲೆಗೆ ಶಕ್ತಿ ಕೊರಡು ಸಮುದಾಯದ ಒಗ್ಗಟ್ಟದ ಚಿಂತನೆ ಭಾರಿ ಎಡ್ಡೆ ಕೆಲಸ ಅಂದು ಬಂಡಿರು. ಇನಿತ ಮೀಟಿಂಗ್ ಒಂಜಿ ಅರ್ಥ ಇಜ್ಜಿಡ ನಮ್ಮ ಪಾತೆರ್ನೇ ಬತ್ತಡು ಯಾನ್ ದಯ ಮಲ್ತಿಡು ನಿಕ್ಲಿಡಕ್ಕೇನು ಈ ಗೋಕರ್ಣನಾಥ ದೇವಸ್ಥಾನ ಮಲ್ಪುನಾಗ ಏತ್ ಕಷ್ಟವೈದ ಅವನಿಗೆ ಗೊತ್ತು. ಅಂಚಾದ ನಿಕ್ಲಿಡ ಯಾನ್ ನಟ್ಟೋನು ನಿಕ್ಲಿಡ ಯಾನು ಪ್ರಾರ್ಥನೆ ಮಲ್ಪನು ಮುಲ್ತುರ್ದು ಪಿದೈ ಪೋನಗ ಮರಪಡೆಪ್ಪ ಉನೇನು ನೆನೆಪುಡು ದೀಲಿ ಪಾತೆರ್ನ ಸುಲಭ ಅಣ್ಣ ಪಾತೆರ್ಲಕ್ಕ ನಡಪುನ ಭಾಳ ಕಷ್ಟ ಐಕಾತ್ರ ಸುರುಕೆ ಅನ್ಪಂಡೀನಿ ಬೇತೆಯನ್ನು ದಾಲ ಪಾತೆರ್ಜಿ ಮಾತೆರ್ಲ ಪಾತೆರ್ನಗಳು ಭಾರಿ ಎಡ್ಡೆ ಪಾತೆರ್ದ ಎಂಕ್ಲೆಗೆ ಈ ಗೋಕರ್ಣನಾಥ ದೇವಸ್ಥಾನದ ಭಕ್ತರಿಗೆ ನಿಖಿಲ್ ಕುರ್ನ ಈ ಸೂಚನೆ ಭಾರಿ ಎಟ್ಟೆ ಸೂಚನೆ. ರಾಜ್ಯ ಕಿಯೋನೆಕ್ಸ್ದ ದುಂಬುದ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ರವಿಶಂಕರ ಮಿಜ, ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಸಂಗುನು ಉದ್ದೇಶಿಸಿದ ಪಾತಿರ್ದು ಎಡ್ಡೆ ಬಯಕೇರು. ಜಿತೇಂದ್ರ ಜೆ ಸುವರ್ಣ ಗುರ್ಕಾರ್ಮೆದ ಪಾತಿರ ಪಂಡದು ಬಿಲ್ಲವ ಸಂಗುಲು ಎದುರ್ಸಾವನ ಸಮಸ್ಯೆನ ಪರಿಹಾರ, ಸಮುದಾಯದ ಒಗ್ಗಟ್ಟದ ಒಟ್ಟುಗು ಪರಂಪರೆ ಸಂಸ್ಕೃತಿ ಸೇರ್ದುಪ್ಪುನ ಧರ್ಮ ಬರವಗು ಒತ್ತು ಕುರ್ಪುಣವು ಸಂಘದ ಚಿಂತನೆ ಉದ್ದೇಶ ಅಂತ ಪಂಡೇರು. ಈ ಒಂದು ಸಂಘಟನೆಯನ್ನು ರಚನೆ ಮಾಡಬೇಕಾದ್ರೆ ಈ ಸಂಘಟನೆಗೆ ಹಿರಿಯರು, ಸಾಹಿತಿಗಳು, ಚಿಂತಕರು ಎಲ್ಲ ಸೇರಿ ಮಂಗಳೂರು ತಾಲೂಕಿನಲ್ಲಿ ನಾವೆಲ್ಲ ಒಟ್ಟು ಸೇರಬೇಕು. ಏನು ಮಾಡಬೇಕು? ಬಹುಶಃ 1 ವರ್ಷದ ಮುಂಚಿನ ಚಿಂತನೆ ಅದು, ಈಗಲ್ಲ. 1-1.5 ವರ್ಷ ಮುಂಚೆ ಈ ಒಂದು ವ್ಯವಸ್ಥೆ ಮಾಡಬೇಕು, ಹೀಗೆ ಮಾಡಬೇಕು ನಮ್ಮವರ ಹಿರಿಯರ ಅಭಿಪ್ರಾಯವನ್ನು ಹಿಡ್ಕೊಂಡು ನಂತರ ನಾವು ಇದಕ್ಕೆ ಹೆಜ್ಜೆಯನ್ನು ಹಾಕಿದ್ದೇವೆ. ಹೆಜ್ಜೆಗೆ ಎಲ್ಲ ನಾಯಕರ ಸಹಕಾರ ಇದೆ, ನಮ್ಮ ಗುರುಗಳ ಸಂಪೂರ್ಣ ಸಹಕಾರ ಇದೆ. ಅವರ ದಿವ್ಯ ಹಸ್ತದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಇವಾಗ ನಾವೆಲ್ಲ ಏನು ಮಾಡಬೇಕು? ನಮ್ಮ ತಾಲೂಕಿನಲ್ಲಿರತಕ್ಕಂಥ ಯುವ ಸಂಘಟನೆ ಇರ್ಬೋದು, ಯುವವಾಹಿನಿ ಇರ್ಬೋದು, ಬಿರುವೇರು ಕುಡ್ಲ ಇರ್ಬೋದು, ಯುವ ವೇದಿಕೆ ಇರ್ಬೋದು, ನಾರಾಯಣಗುರು ಮಂದಿರ ಇರ್ಬೋದು, ಬಿಲ್ಲವ ಸಂಘ ಇರ್ಬೋದು, ನಾವು ಏನು ಮಾಡಬೇಕು ಸಂಘಟನೆ ಆಗಬೇಕಾದ್ರೆ? ಇದು ಚಿಂತನೆಯಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ನಮಗೆಲ್ಲರಿಗೂ ಕೂಡ. ರಾಜ್ಯದ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಪ್ರಧಾನ ಕಾರ್ಯಂತಿರಿ ಮಾಧವ ಸುವರ್ಣ, ಕೋಶಾಧಿಕಾರಿ ವಕೀಲರು ಆರ್. ಪದ್ಮರಾಜ್, ಕುಡ್ಲ ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠದ ನಿರ್ದೇಶಕರು ಡಾ. ಗಣೇಶ್ ಅಮೀನ್ ಸಂಕಮಾರ್,
ದುಂಬುದ ಶಾಸಕರು ರುಕ್ಮಯ್ಯ ಪೂಜಾರಿ, ಎಸ್ಎನ್ಡಿಪಿ ರಾಜ್ಯ ಗುರುಕಾರ್ಯರು ಸೈದಪ್ಪ ಗುತ್ತೇದಾರ್, ಬಿರುವೆರೆ ಮಹಾಮಂಡಲದ ಗುರುಕಾರ್ಯರು ರಾಜಶೇಖರ ಕೋಟ್ಯ, ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟದ ಗುರುಕಾರ್ತಿ ಚಂಚಲ ತೇಜೋಮಯ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ, ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಜಯಾನಂದ ಎಂ, ಹಿರಿಯ ವಕೀಲರು ಟಿ ನಾರಾಯಣ ಪೂಜಾರಿ, ಯುವ ಜನತಾದಳ ಜಿಲ್ಲಾ ಗುರುಕಾರ್ಯರು ಅಕ್ಷಿತ್ ಸುವರ್ಣ, ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಉದಯ ಅಮೀನ್ ಮಟ್ಟು ಪಾಲ್ದೊಂಡೇರು. ಕುಡ್ಲ ತಾಲೂಕು ಬಿರುವೇರ ಸಂಘದ ಮರ್ಯಾದಿ ಗುರುಕಾರ್ಯರು ರಂಜನ್ ಮಿಜಾರ್, ಒತ್ತು ಗುರುಕಾರ್ಯರು ಸುರೇಶ್ ಚಂದ್ರ ಕೋಟ್ಯನ್, ಪಾರ್ವತಿ ಅಮೀನ್, ಅವಿನಾಶ್ ಬಂಗೇರ, ಗಣೇಶ್ ಪೂಜಾರಿ, ಕೋಶಾಧಿಕಾರಿ ಪುರುಷೋತ್ತಮ ಪೂಜಾರಿ ಈ ತುಡಿತೇರು. ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲದ ಸಂಘನಿಕೇತನೋಡು ಈ ಸರ್ತಿ 75ನೇ ವರ್ಷದ ಗಣೇಶೋತ್ಸವದ ಅಮೃತ ಮಹೋತ್ಸವ ನಡೆದಿದೆ. ಅಕ್ಕೇರಿದ 5ನೇ ದಿನ ಐತಾರ ಕಾಂಡೆ ಶ್ರೀ ಮಹಾಗಣಪತಿ ದೇವೇರ್ನ ತೃಪ್ತಿಗಾದ ಬೊಕ್ಕ ಲೋಕದ ಎಡ್ಡೆಪ್ಪುದ ದಿಟ್ಟಿಡು ಉಷೆ ಪೂಜೆ ಕಾರ್ಯಕ್ರಮ ಅಟೆಂಡ್ ಮಲ್ತಿದ್ದೇರು. ಕುಡ್ಲದ ಸಂಘನಿಕೇತನೋಡು ಈ ಸರ್ತಿ 75ನೇ ವರ್ಷದ ಗಣೇಶೋತ್ಸವದ ಅಮೃತ ಮಹೋತ್ಸವ ನಡೆದಿದೆ. ಅಕ್ಕೇರಿದ 5ನೇ ದಿನ ಐತಾರ ಕಾಂಡೆ ಶ್ರೀ ಮಹಾಗಣಪತಿ ದೇವೇರ್ನ ತೃಪ್ತಿಗಾದ ಬೊಕ್ಕ ಲೋಕದ ಎಡ್ಡೆಪ್ಪುದ ದಿಟ್ಟಿಡು ಉಷೆ ಪೂಜೆ ಕಾರ್ಯಕ್ರಮ ಅಟೆಂಡ್ ಮಲ್ತಿದ್ದೇರು. ಪುಲ್ಯಕಾಂಡೆ 5 ಗಂಟೆದ ಪೊರ್ತುಗು ಸಂಘನಿಕೇತನದ ಅಂಗಣ ಸುತ್ತಮುತ್ತು ಗಣಪತಿ ದೇವೇರ್ನ ಮಂಟಪ ಇಂಜ ಪ್ರತಿಯೊಂದೇನು ತಿಬಲೆ ಬುಳ್ಪುಡು ವಿಶೇಷವಾದ ಸಿಂಗಾರ ಮಲ್ತದಿತ್ತಂಡು. ಸಾರಗಟ್ಲೆ ಭಕ್ತರು ಈ ಪುಣ್ಯ ಕಾರ್ಯೋಡು ಪಾಲ್ದಂದು ತಿಬಿಲೆ ಬೊಳ್ಪು ಪೊತ್ತಾಯರು. ಸಂಘನಿಕೇತನದ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿದಕ್ಲು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದಕ್ಲು, ರಾಷ್ಟ್ರೀಯ ಸ್ವಯಂ ಸೇವಕರು, ಗಣೇಶೋತ್ಸವದ ಕಾರ್ಯಕರ್ತರು ಇತ್ತದು ಭಜನಾ ಸಂಕೀರ್ತನೆ ನಡಪಾಯರು. ಅಕೇರಿಗೂ ಮಾಪೂಜೆ ಮಂಗಳಾರತಿ ಆದ ಭಕ್ತರಿಗೆ ಪ್ರಸಾದ ಕೊರಿಯರು. ಬಂಟ್ವಾಳ ತಾಲೂಕದ ಬಿಸಿ ರೋಡ್ ಹಿಡಿದು ಅಡ್ಡಹೊಳೆ ರಾಜಮಾರ್ಗ ಜನಕ್ಲಿಗೆ ನಿಚ್ಚ ಸಮಸ್ಯೆಯನ್ನು ಉಂಡು ಮಲ್ತೊಂದು ಸಂಚಾರಣೆ ಭಾರಿ ಕಷ್ಟ ಆತಂಡು. ಬರ್ಸ ಬತ್ತನ ಕೆಸರು ಮಾರ್ಗ ದೊಂಬು ಕಾಂಡ ಧೂಳು ಒಂದು ನಿಚ್ಚದ ರಗಳೆಂದು ಜನಕ್ಲು ದೂರದೇರು. ಬಂಟ್ವಾಳ ತಾಲೂಕದ ಬಿಸಿ ರೋಡ್ ಹಿಡಿದು ಅಡ್ಡಹೊಳೆ ರಾಜಮಾರ್ಗ ಜನಕ್ಲಿಗೆ ನಿಚ್ಚ ಸಮಸ್ಯೆಯನ್ನು ಉಂಟು ಮಲ್ತೊಂದು ಸಂಚಾರಣೆ ಭಾರಿ ಕಷ್ಟ ಆತಂಡು. ಬರ್ಸ ಬತ್ತಂಡ ಕೆಸರು ಮಾರ್ಗ ದೊಂಬು ಕಾಂಡ ಧೂಳು ಒಂದು ನಿಚ್ಚದ ರಗಳೆ ಒಂದು ಮಾತ ಇಂಚಾಯರ ಕಾರಣ ಬಿಸಿ ರೋಡ್ ಹಿಡಿದು ಅಡ್ಡಹೊಳೆ ರಾಷ್ಟ್ರೀಯ ರಾಜಮಾರ್ಗದ ಕಾಮಗಾರಿ ಆದುಂಡು. ಈ ಕಾಮಗಾರಿ ಶುರು ಆಯ್ನಿಡ್ದಿಂಚ ಜನಕ್ಲಿಗೆ ಒಂಜಿ ಸಮಸ್ಯೆ ಉಂಡೇ ಉಂಡು. ಟ್ರಾಫಿಕ್ ಸಮಸ್ಯೆ ಬೇತೆ ಉಂಡು. ಐತ ಒಟ್ಟಿಗೂ ಮರೆಯಲೋಡು ಮಾರ್ಗ ಕೆಸರು ಕಂಡ ಹಾಕೊಂಡು ದೊಂಬು ಕಾಂಡ ಧೂಳುಡು ಮುರ್ಕೊಂಡು ಕೆಎನ್ಆರ್ಸಿದ ಜವಾಬ್ದಾರಿದ ಅಂತಿನ ಕಾಮಗಾರಿ ಹಿಡಿದು ಇಂಚ ಸಮಸ್ಯೆ ಉಂಡಾವೊಂದುಂಡು. ಕೆಲಸ ಸುರುಪತ್ತಿ ಬೊಕ್ಕ ಬದಲು ವ್ಯವಸ್ಥೆ ತತ್ಕಾಲದ ಮಾರ್ಗ ಮಲ್ತು ಕೊರಂದೆ ಈ ಮಲ್ಲ ಸಮಸ್ಯೆಗೆ ಕಾರಣ ಆತನೆಂದು ಸಾರ್ವಜನಿಕರನ್ನ ದೂರು ಕೇಂದು ಬರೊಂದುಂಡು. ವೆಬ್ಸೈಟ್, ಮೊಬೈಲ್ ಆ್ಯಪ್ ಬೊಕ್ಕ ಸ್ಮಾರ್ಟ್ ಟಿವಿ ಆ್ಯಪ್ ಸಾಫ್ಟ್ವೇರ್ ಅಭಿವೃದ್ಧಿ ಸಂಸ್ಥೆ ಎಕೋಲೆಟ್ ಟೆಕ್ ಸೊಲ್ಯೂಷನ್ಸ್ ಐತಾರ ಕುಡ್ಲ ಕಂಕನಾಡಿದ ಮಾರ್ಕೆಟ್ ಎದುರದ ಶಾಲಿಮಾರ್ ಕಟ್ವನೋಡು ಉದಿಪನಾಡು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪಿ ಶ್ರೀರಮಣ ಐತಾರ್, ವಾಮಂಜೂರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿದ ಪ್ರಿನ್ಸಿಪಾಲ್ ಡಾಕ್ಟರ್ ರಿಯೋ ಡಿಸೋಜಾ ಬೊಕ್ಕ ದುಂಬುದ ಅಪರ ಜಿಲ್ಲಾಧಿಕಾರಿ ಪ್ರಭಾಕರ ಶರ್ಮಾ ಮಲ್ಲಬಿನೆರಾದ ಪಾಲ್ಗೊಂಡಿರು. ವೆಬ್ಸೈಟ್, ಮೊಬೈಲ್ ಆ್ಯಪ್ ಬೊಕ್ಕ ಸ್ಮಾರ್ಟ್ ಟಿವಿ ಆ್ಯಪ್ ಸಾಫ್ಟ್ವೇರ್ ಅಭಿವೃದ್ಧಿ ಸಂಸ್ಥೆ ಎಕೋಲೆಟ್ ಟೆಕ್ ಸೊಲ್ಯೂಷನ್ಸ್ ಐತಾರ ಕುಡ್ಲ ಕಂಕನಾಡಿದ ಮಾರ್ಕೆಟ್ ಎದುರದ ಶಾಲಿಮಾರ್ ಕಟ್ವನೋಡು ಉದಿಪನಾಂಡು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪಿ ಶ್ರೀರಮಣ ಐತಾಲ್,
ವಾಮಂಜೂರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ರಿಯೋ ಡಿಸೋಜಾ ಬೊಕ ದುಂಬುದ ಅಪರ ಜಿಲ್ಲಾಧಿಕಾರಿ ಪ್ರಭಾಕರ ಶರ್ಮಾ ಮಲ್ಲಬಿನ್ನೆರಾದ ಪಾಲ್ತೊಂದು ಎಕೋಲೆಟ್ ಟೆಕ್ ಸೊಲ್ಯೂಷನ್ಸ್ ಸಂಸ್ಥೆಯನ್ನು ಉದಿಪನ ಮಲ್ತೇರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರ ನವನೀತ ಶೆಟ್ಟಿ, ನಾರಾಯಣಗುರು ಯುವ ವೇದಿಕೆ ಕುಡ್ಲದ ನಿರ್ದೇಶಕರು ಪ್ರೊಫೆಸರ್ MS ಕೋಟ್ಯನ್, ತಾರಾನಾಥ ಶೆಟ್ಟಿ ಬೋಳಾರ, ವಿಜಯಲಕ್ಷ್ಮಿ ಶೆಟ್ಟಿ, ಸುಗಲಾಕ್ಷಿ ವೈಸುವರ್ಣ, ಎಕೋಲೆಟ್ ಟೆಕ್ ಸೊಲ್ಯೂಷನ್ಸ್ ಸಂಸ್ಥೆದ CEO ಹರೀಶ್ ನಿರ್ಮಾರ್ಗ, ಪಾಲ್ದಾರರು ಶ್ರೀದೇವಿ ಪಾಲ್ದೊಂಡರು. ಒಂದೇ ಪೊರ್ತುಡು ಟೆಕ್ ಪೇಡಿಯ ಪನ್ಪುಣ ಸಂಶೋಧನೆ ಬೊಕ ಅಭಿವೃದ್ಧಿ ಸಂಸ್ಥೆಯನ್ನು ಉದಿಪನ ಮಲ್ತೇರು. ಡಾಕ್ಟರ್ ರಿಯೋ ಡಿಸೋಜ ಪಾತಿರದು ಹರೀಶ್ ನಿರ್ಮಾರ್ಗದಾರನ ಬಗೆಟ್ ಕರಿನ 10 ವರ್ಷಲೆಡ್ದು ತೆರೆದುಲ್ಲೆ ಜವನೆರಿಗಾರು ಉಮೇದಾದುಲ್ಲೇರು ಸೈಂಟ್ ಜೋಸೆಫ್ ಕಾಲೇಜಿದ ಪಾಕ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ತರಬೇತಿ ಕೊಡ್ತೇರು. ಅರನ ಉದ್ಯಮ ಎಡ್ಡೆ ಬುಳಿಚಿಲಾವಡದ ಎಡ್ಡೆ ಬಯಕೇರು. I'm really happy to be here at the expansion and inauguration of new facilities of Accolade Tech Solutions. I have personally seen how Mr. Harish Nirmarga has been working. Last 10 years we know him, and our interactions with the St. Joseph Engineering College and Accolade Tech Solutions have been very best. He has been working committedly, training a lot of our students, offering them internships and taking their aspirations forward. And I think that way he is a really motivating force for the youth, that that they can nurture such aspirations. 10 years back he started and he has established so well. I wish him all the best in the future. ಡಾಕ್ಟರ್ ಶ್ರೀರಮಣ ಐತಲ್ ಪಾತಿರ್ದು ಹರೀಶ್ ನಿರ್ಮಾರ್ಗ IT ಕಂಪನಿಯನ್ನು ವಿಸ್ತಾರ ಮಲ್ತದ ಜಾಗ್ಯ ಬದಲ್ತಿದಿರು. ಜವನರಿಗೆ ಮಾದರಿ ಆದುಪ್ಪುನ IT ಕಂಪನಿ ನಡಪವನತ ಒಟ್ಟುಗು ಪದವಿ ಬೊಕ ಸ್ನಾತಕೋತ್ತರ ಪದವಿ ಕಲ್ಪನೆಗಳಿಗೆ ಮಾರ್ಗದರ್ಶನ, ಕಂಪ್ಯೂಟರ್ ಸೈನ್ಸ್ ಬೊಕ ಇಂಜಿನಿಯರಿಂಗ್ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಸೃಷ್ಟಿ ಮಲ್ತೊಂದಿತ್ತಿದೆ. ಈ ಸಂಸ್ಥೆಯ ಬುಳೆಚಿಲಿಗೆ ಎಡ್ಡೆ ಅವಕಾಶ ಉಂಡು ಎಂದು ಪಂಡೇರು. ಮಿಸ್ಟರ್ ಹರೀಶ್ ನೀರುಮಾರ್ಗ ಅವರು ಕಮಿಟೆಡ್ ಇನ್ ಹಿಸ್ ವರ್ಕ್ ಆ್ಯಂಡ್ ರೋಲ್ ಮಾಡೆಲ್ ಟು ಅದರ್ ಯಂಗ್ಸ್ಟರ್ಸ್. Along with the starting a IT company, he is also offering his services to many youngsters who are studying in bachelor and master's degrees. He is also now creating an opportunity for researchers in computer science and engineering, so that definitely his company, Accolade, will grow and expand in future days. ಪ್ರಭಾಕರ ಶರ್ಮಾ ಪಾತಿರ್ದು ಸಂಸ್ಥೆಗೆ ಬಯಕೇರು. ನನಗೆ ಒಂದು ರೋಮಾಂಚನ ಆಗ್ತಾ ಇದೆ ಮತ್ತು ಸ್ವಲ್ಪ ನಾಚಿಕೆ ಕೂಡ ಆಗ್ತಾ ಇದೆ. ಯಾಕಂದರೆ ಹರೀಶ್ ಅಂತ ಹೆಂಗ್ ಮತ್ತು ಅಷ್ಟು ಕಮಿಟ್ಮೆಂಟ್ ಇರ್ತಕ್ಕಂಥ ಹುಡುಗ ಈ ಏಜಲ್ಲಿ ಒಂದು ಈಗಾಗಲೇ ಸಾಧನೆಯನ್ನು ಮಾಡಿ ಭಾಳ ಖುಷಿ ಆಯಿತು. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ದ ಇನಾಗ್ಯುರೇಷನ್ ಆಫ್ ದಿಸ್ Accolade here in Mangalore. May his dream come true and let it grow in a vast and like an empire. Let it become an empire. ಹರೀಶ್ ನಿರ್ಮಾರ್ಗರನ ಕುಟುಂಬದಕ್ಲು ಬಂಧುಲು ದೋಸ್ತಿಲು ಎಕೋಲೆಟ್ ಟೆಕ್ ಸೊಲ್ಯೂಷನ್ಸ್ ಸಂಸ್ಥೆದ ಉದಿಪನಲಿಸಿದು ಪಾಲ್ಗೊಂಡರು. ಬಂಟೀರ್ನ ಸಂಘ ಬಂಟ್ವಾಳ ತಾಲೂಕು ಸಮಿತಿದ ನಿಲೆಟ್ಟು ಬೇತೆ ಬೇತೆ ಉದ್ಯಮ ಸಂಸ್ಥೆಯನ್ನ ಒಟ್ಟು ಸೇರಿಗಿಡು ಐತರ ಬಂಟ್ವಾಳದ PV ಶೆಟ್ಟಿ ಆಡಿಟೋರಿಯಂಡು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಬೊಕ ವಿದ್ಯಾರ್ಥಿ ವೇತನ ಪಟ್ಟಣಲೇಸಿ ನಡೆತಂಡು. ಬಂಟೀರ್ನ ಸಂಘ ಬಂಟ್ವಾಳ ತಾಲೂಕು ಬೋಳಂತೂರು ಗುತ್ತು ಗಂಗಾಧರ ರೈ ಸಂಕೀರ್ಣ ಬಂಟ್ವಾಳದ ಬಂಟೀರ್ನ ಭವನ ವಲವೂರು ತುಂಬೆ ಉನ್ನತ ಗುರ್ಕಾರ್ಯರು ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಪೊಂಜರಿನ ವಿಭಾಗ ಯುವ ವಿಭಾಗ ಸರ್ವ ಸದಸ್ಯರು ಬೊಕ ಆಲ್ ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ ಬೊಂಬೈದ ಸಹಕಾರದೊಟ್ಟಿಗೂ ಐತಾರ ಬಂಟ್ವಾಳದ ಶ್ರೀಮತಿ ಸುಶೀಲಾ ಜನಾರ್ದನ ಶೆಟ್ಟಿ ವೇದಿಕೆ PV ಶೆಟ್ಟಿ ಆಡಿಟೋರಿಯಂಡು ಶಿಕ್ಷಣ ಬೊಕ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಬೊಕ ವಿದ್ಯಾರ್ಥಿ ವೇತನ ಪಟ್ಟಣಲೇಸಿ ನಡೆತಂಡೆ. ಬಂಟ್ವಾಳ ಬಂಟೀರ್ನ ಭವನದ ಗುರ್ಕಾರ್ಯರು ಚಂದ್ರಹಾಸ ಡಿ ಶೆಟ್ಟಿ ಎದುಕೊಂಡಿರು. ಬಂಟೀರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಲೇಸಿ ನೂದಿಪನ ಮಂತಿರು. ಮಾಲಾಡಿ ಪಾತಿರ್ದು ಒಂದು ಎಡ್ಡೆ ಕಾರ್ಯಕ್ರಮ ಬಂಟೀರು ಮಾತ ಜಾತಿ ಧರ್ಮದಕ್ಲಿನ ಒಟ್ಟುಗು ಸಮಾಜಗೂ ಎಡ್ಡೆ ಕೊಡಿಗಿಲಿನ ಕೊರೊಂದು ಬೈದಿರು. ಇಂಚಿನ ಕಾರ್ಯಕ್ರಮಗಳಿಗೆ ಬಂಟೀರ್ನ ಮಾತೃ ಸಂಘ ಅಪ್ಪೆನ ತಾನೋಡು ಇತ್ತೊಂದು ಮಾತಾರೀತಿದ ಸಾಕಾರ ಕೊರ್ಪುಣೊಂದು ಬಂಡಿರು. ಈ ಸಂದರ್ಭದ ಯಾನೊಂಜಿ ಕಂಗ್ರಾಚುಲೇಷನ್ ರೆಡ್ನೆ ಸರ್ತಿ ಚಂದ್ರ ಶೆಟ್ರಿಗೆ ವಿವೇಕ್ ಶೆಟ್ರಿಗೆ ನಿಕ್ಲಿನ ಇಡೀ ತಂಡೋಗು ಪುದರ್ ಪಣಂದೆ ನಿಕುಲು ಒಂಜಿ ಮಹತ್ತರವಾದ ಬಂಟವಾಳದ ಬಂಟೇರಿ ಎಂಚಿನ ಮಲ್ಪೋಡ
ಐನು ಮಲ್ತಿದ್ದಾರೆ ನಿಕ್ಲೆ ನಮಸ್ಕಾರ. ವಿ ಆರ್ ಆಲ್ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ದಯಬಂಡ ಇನಿ ಈ ಎಂಕುಲ್ ಬಂಟಂಗದ ಓಲ್ ಜಾಕೆಟ್ ಪೊಂಡ ಇಂದು ಎಂಕಲ್ನ ಹಿರಿಯಾಕುಲ್ ತ್ಯಾಗ ಮಲ್ತಿನೆಟ್ಟಿ ಎಂಕುಲ್ ಪಾತಿರುವ ಅಂದ್ ಪಂಪ ಇನಿ ನಿಕುಲ್ ಪೂರ ಸೇರಿದು ಮಲ್ತಿನೆಟ್ಟಿ ನೆಕ್ಸ್ಟ್ ಜನಾಂಗ ಉಂತುದು ಪಾತಿರ್ನು ನನಾತು ಅಂಚಿನ ಎಡ್ಡೆ ಕೆಲಸ ಮಲ್ಪುಣ ಶಕ್ತಿ ಇನ್ಕೊರಡು. ಟೆಕ್ನೋ ಗ್ರೂಪ್ ಬೊಂಬೈದ ನಿರ್ದೇಶಕರು ನಗರಿಗುತ್ ವಿವೇಕ್ ಶೆಟ್ಟಿ ಪಾತಿರ್ದು ಎಣ್ಮನುತ್ತ ಸೊನ್ಪ ತೊಂಜಿ ಜೋಕ್ಲೆಗೆ ಎಂಕ್ಲ ಕಲ್ಪೆರ ಪಣವು ಸಹಾಯ ಕೊರೊಂದುಲ್ಲ ಒಂದೆಟ್ಟು 400 ಜನ ಬೇತೆ ಸಮಾಜದ ಕ್ಲಾದುಲ್ಲೇರು ಒಟ್ಟು 49,20,000 ರೂಪಾಯಿ ವಿದ್ಯಾರ್ಥಿ ವೇತನ ಪಟ್ಟೊಂದುಲ್ಲ ಅಂದ ಪನ್ಪನವು ಎಂಕ್ಲೆಗೆ ಪೆರ್ಮೆದ ಸಂಗತಿ ಇಂದು ಬಂಡೇರು. ಇನಿ ಈ ಆಲ್ಕಾರ್ಗೋದ ಬಣ್ಸಂಗದ ಮುಖಾಂತರ ಆಲ್ಕಾರ್ಗೋರ್ ಕೊರ್ಪಿನ ಅಮೌಂಟ್ ಮೇ ಬಿ ಎ ಸ್ಮಾಲ್ ಎಲ್ಲಿಯ ಬಟ್ ಐಟುಪ್ಪುನ ಅಫೆಕ್ಷನ್ ಆ್ಯಂಡ್ ಕನ್ಸರ್ನ್ ಮಲ್ಲ ಉಂಡು. ಇನಿ ಶೆಟ್ರನ ಜೋಕುಲಾದಪ್ಪು ನಮ್ಮ ಒಟ್ಟುದ ಬಾಕಿ ಸಮಾಜದ ಜೋಕುಲಾದಪ್ಪು ನಿಕುಲು ಈತೆ ನೆನಪು ದಿವಡ ಇನಿ ಶಶ್ಯಣ್ಣೆ ಪನ್ಪೆನೊಂಜಿ ಜನ ಉಲ್ಲೇರು ಅರ್ನ ಅರೆಡ್ದಾವರ ಬಂಟರ ಸಂಘದ ಎಫರ್ಟ್ ಹಿಡ್ದಾವರ ನಿಖಲಿಗೆ ಒಂಜಿ ಎಲ್ಲಿ ಅಮೌಂಟ್ ತಿಕೊಂಡು ಚಂದ್ರಸನ್ನೆ ಪಂಡಿನ 100% ಕರೆಕ್ಟ್. ಎಲ್ಲೆದ ದಿನಟ್ಟು ನಿಕುಲು ಒಂಜಿ ಸ್ಟೂಡೆಂಟ್ ಗಾಂಡಲ ನಿಕುಲು ಸೆಟ್ಲ್ ಆಯಿ ಬೊಕ್ಕ ಒಂಜಿ ಸ್ಟೂಡೆಂಟ್ ಗಾಂಡಲ ಹೆಲ್ಪ್ ಆಂಡ ದಟ್ ಈಸ್ ದ ಗ್ರೇಟ್ ರಿಟರ್ನ್ ಗಿಫ್ಟ್ ಯು ಆರ್ ಗಿವಿಂಗ್ ಟು ದಿಸ್ ಆರ್ಗನೈಸೇಷನ್. ಬೊಂಬೈದ ಹೇರಂಬ ಇಂಡಸ್ಟ್ರೀಸ್ದ ಗುರ್ಕಾರಿರು ಸದಾಶಿವ ಶೆಟ್ಟಿ ಕನ್ಯಾನ ಪಾತಿರ್ದು ಸಂಘಗೂ ಎಡ್ಡೆಪ್ ಬಯಕೆರು. ಈ ಜೋಕ್ಲಿನಿ ಮಸ್ತ್ ಜೋಕ್ಲಿ ಇಡೆ ಬತ್ತೇರು ಜೋಕ್ಲೆಗಾಡು ಮುಖ ವಿಶೇಷವಾಗಿ ನಂದು ಇತ್ತನಾಗ್ಲಿಗೆ ಆರ್ಥಿಕ ಸಂಕಷ್ಟ ಇತ್ತನಾಗ್ಲಿಗೆ ಬಂಟರ ಸಂಘ ಹೆಲ್ಪ್ ಮಲ್ತೊಂದುಂಡು. ಆ ಹೆಲ್ಪು ನಮ್ಮ ಯಾಪಲ ಮರಪೆರಬಲ್ಲಿ ಇನ್ನು ಯಾಕಲಿ ಜೋಕ್ಲೆ ಪಂಡೇರು ನನ್ನ ನಿಕ್ಲು ಮಲ್ಲೆ ಅದು ನೆಂದೆ ತೊಂದು ಈ ದುಡ್ಡು ಎರೆಗಾಲ ಬುಕ್ಕ నేను ರಿಟರ್ನ್ ಕೊರ್ದು ನನ್ನ ಬುಕ್ಕದ ಜನಾಂಗ ಬುಕ್ಕದ ಜೋಕ್ಲೆಗಳ ದಟ್ ಹೆಲ್ಪ್ ಆಪ್ಲೆಕ್ಕ నేను ನಿಕ್ಲು ರಿಟರ್ನ್ ಮಲ್ಪೋಡು ಹೆಚ್ಚಿನ ಒಂಜಾತ್ ಸಮಾಜಗೂ ಹೆಚ್ಚಿನ ನಿಕ್ಲು ಎಡ್ಡೆ ಎರಡ ಸೇವೆ ಮಲ್ಪೋಡು ಸಮಾಜಗೂ ಒಂದು ಪಣ್ಣ ಒಂಜಿ ಬಾರಿ ಮಲ್ಲ ಪಾತೆರವು. 10ನೇ ಕ್ಲಾಸ್ ಬೊಕ್ಕ 12ನೇ ಕ್ಲಾಸ್ ಡೆಡ್ಡೆ ಮಾರ್ಕ್ಸ್ ದೊಟ್ಟುಗು ಪಾಸ್ ಆಯಿನ ಜೋಕ್ಲೆಗ್ ಮರ್ಯಾದೆ ಮಲ್ತೇರು. ಡಾಕ್ಟರ್ ನೀಲ್ ರತನ್ ಶೆಂಡೆ, ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ, ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಜಗನ್ನಾಥ ಚೌಟ ಪಾಲ್ದೆ ತೊಂಡೇರು. ದುಂಬುದ ಕಾಲಡು ಹಿರಿಯರು ಎಡ್ಡೆ ಆರೋಗ್ಯದ ಕಾಳಜಿಡು ಅತ್ತಂಡ ಪಣವು ಕಾಸಡು ಪಿರ ಒರಿದು ಗ್ಲಾಸ್ ಸ್ಟೀಲ್ ಲೋಟೆದೆ ತುನಿರ ಸಾಧ್ಯ ಅವಂದೆನದಾನ್ನ ತಾರಾಯ್ದ ಚಿಪ್ಪಿಡು ನೀರು ಛಾಯ ಪರಂದಿತ್ತೇರು. ಬೆದ್ರಡ್ ನಡತ್ನ 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆಡು ಸಾರ್ವಜನಿಕರಿಗೆ ತಾರಾಯಿ ಚಿಪ್ಪಿಡು ಪಾನಕ ಕೊರ್ದು ದುಂಬುದ ಬದುಕದ ಕ್ರಮವನ್ನು ನೆಂಪು ಮಲ್ತೊಂದೇರು. ದುಂಬುದ ಕಾಲಡು ಹಿರಿಯರು ಎಡ್ಡೆ ಆರೋಗ್ಯದ ಕಾಳಜಿಡು ಅತ್ತಂಡ ಪಣವು ಕಾಸುಡು ಪಿರ ಒರಿದು ಗ್ಲಾಸ್ ಸ್ಟೀಲ್ ಲೋಟದ ತುನಿರ ಸಾಧ್ಯ ಅವಂದೆನದಾನ್ನ ತಾರಾಯ್ದ ಚಿಪ್ಪಿಡು ನೀರು ಛಾಯ ಪರದಿತ್ತೇರು. ನರಮಣಿ ಅಭಿವೃದ್ಧಿ ಆಯ್ನಂಚನೆ ಬದಲಾವಣೆ ಆಂಡು ಕುಪ್ಪಿದ ಗ್ಲಾಸ್ ಲೋಟೆ ಪ್ಲಾಸ್ಟಿಕ್ ಲೋಟೆ ಚೆಂಬುದ ಲೋಟೆ ಅಲ್ಯೂಮಿನಿಯಂ ಸ್ಟೀಲ್ ಲೋಟೆ ಪೇಪರ್ ಲೋಟೆ ಬತ್ತಂಡು. ಬೆದ್ರಡ್ ನಡತ್ನ 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆಡು ಸಾರ್ವಜನಿಕರಿಗೆ ತಾರಾಯ್ದ ಚಿಪ್ಪಿಡೆ ಪಾನಕ ವ್ಯವಸ್ಥೆ ಮಲ್ತದು ಜನಕ್ಲೆಡ್ದು ಭಾರಿ ಮೆಚ್ಚುಗೆ ಪಡಿತೇರು. ಪರಿಸರ ಪ್ರೇಮಿ ತಾರಾಯ್ದ ಚಿಪ್ಪಿನ ಗಳಸುನ ಟ್ರೆಂಡ್ನ ಬೆದ್ರದ ಜೈನ್ ಪದವಿ ಪೂರ್ವ ಕಾಲೇಜಿದ ಉಪನ್ಯಾಸಕಿ ಸಂಧ್ಯಾ ಪೊಲಬ್ ಮಲ್ತ್ ಕೊರೊಂದಿತ್ತಿದೆ. ಒಂದೆನ್ನು ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆಡು ಸಾರ್ವಜನಿಕರಿಗೆ ಪೊಲಬ್ ಮಲ್ತ್ ಕೊಡ್ತೇರು. ಚಿಪ್ಪಿಡು ಪಾನಕ ಕೊರ್ದು ಗುಮನ ಒಯ್ತಿದ್ದೇರು. ದುಂಬುದ ಅನುಭವದ ಅಂತಿನಕ್ಲೆಗೆ ಒಂದೊಂಜಿ ಹೊಸ ಅನುಭವಲಾದಿತ್ತಂಡು. 2022-23 ಸಾಲದ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಬ್ರ್ಯಾಂಡ್ ಅಂಬಾಸಿಡರ್ ಆದುಪ್ನ ಸಂಧ್ಯಾ ಪ್ಲಾಸ್ಟಿಕ್ ಬೊಕ್ಕ ಪೇಪರ್ ಲೋಟೆ ಪ್ಲೇಟ್ಲೆಡ್ ಬಾಜೀಲ್ ಪರ್ದು ತೆನಸದಿಂದ ನಮ್ಮ ಆರೋಗ್ಯದ ಮಿತ್ತ ಅವು ಹಾಳ ಪರಿಣಾಮ ಬೀರಿಂಡು ಒಂದು ಸಂಶೋಧನೆ ಸಾಬೀತ ಆತನೆಂದು ಪಂತೇರು.
ಗೆರಟೆಯಲ್ಲಿ ಪಾನಕವನ್ನು ಸರ್ವ್ ಮಾಡ್ತಾ ಇದ್ದೇನೆ. ಈ ಗೆರಟೆ ಅಂದರೆ ಪೇಪರ್ ಕಪ್ ಮತ್ತು ಪ್ಲಾಸ್ಟಿಕ್ ಕಪ್ಪಿನ ಬದಲಿಗೆ ಈ ಗೆರಟೆಯನ್ನು ಉಪಯೋಗಿಸುವ ಒಂದು ಹೊಸ ಆಯಾಮವನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನನಗೆ ಜನರಿಂದ ತುಂಬ ಒಳ್ಳೆಯ ಒಪಿನಿಯನ್ ಬಂದಿರ್ತದೆ. ತುಂಬ ಒಳ್ಳೆ ಪಾಸಿಟಿವ್ ಆಗಿ ಜನರು ಅದಕ್ಕೆ ಸ್ಪಂದಿಸಿರ್ತಾರೆ. ಅದೇ ರೀತಿ ಏಕ ಬಳಕೆಯ ಪೇಪರ್ ಕಪ್ ಹಾಗೂ ಪ್ಲಾಸ್ಟಿಕ್ ಕಪ್ಪಿನ ಬದಲಿಗೆ ಈ ಗೆರಟೆಯನ್ನು ಮದುವೆ ಮನೆಗಳಲ್ಲಿ ಹಾಗೂ ದೊಡ್ಡ ಸಮಾರಂಭಗಳಲ್ಲಿ ಉಪಯೋಗಿಸೋದಕ್ಕೆ ಉತ್ತಮ ಸ್ಪಂದನೆಯನ್ನು ಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಜನರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಾನು 120 ಗೆರಟೆಯನ್ನು ಇವತ್ತು ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೇನೆ. ಇದರಲ್ಲಿ ಈಗಾಗಲೇ ಒಂದು 60ರಿಂದ 70 ಗೆರಟೆಗಳಲ್ಲಿ ಜನರು ಕೊಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಜಕ್ರಿಬೊಟ್ಟು ಸಾರ್ವಜನಿಕ ಶ್ರೀ ಗಣೇಶೋತ್ಸವಗೂ ಮುಖ್ಯವಾದ ಜವನೇರೆಡ್ಡೆ ಉಮೇದು ತೋಜಾದಿರು ಸರ್ವೇರಿಗ್ಲ ಸೊಲ್ಮೆ ಸಂದಾವೆಂದು ಗಣೇಶೋತ್ಸವ ಸಮಿತಿದ ಮರ್ಯಾದಿ ಗುರ್ಕಾರಿರು ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ಪಂತೇರು ಐತಾರ ಬಂಟ್ವಾಳ ತಾಲೂಕು ಜಕ್ರಿಬೊಟ್ಟದ 14ನೇ ವರ್ಷದ ಗಣೇಶೋತ್ಸವ ಮುಗಿತಲಡು 6 ಪಾತೇರಿಯರು. ಬಂಟ್ವಾಳ ತಾಲೂಕದ ಜಕ್ರಿಬೊಟ್ಟುಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಚರಣಾ ಸಮಿತಿ ಈ ಸರ್ತಿ 14ನೇ ವರ್ಷದ ಗಣೇಶೋತ್ಸವ ಆಚರಣೆ ಮಲ್ತಂಡು ಒಟ್ಟು 5 ದಿನ ನಡಪಾಯಿನ ಉಚ್ಚೇಡು ಐತಾರ ಶೋಭಾಯಾತ್ರೆಗೆ ಆಟಣೆ ಮಲ್ತದ ಇತ್ತೀರು. ಬಂಟ್ವಾಳ ಜಕ್ರಿಬೊಟ್ಟುದ ಗಣೇಶೋತ್ಸವ ಒಂಜಿ ಧರ್ಮದಕ್ಲಿಗೆ ಮಾತ್ರ ಉಪ್ಪುನ ಉಚ್ಚೆಯತ್ತು ಒಂದೆಡು ಸರ್ವ ಧರ್ಮದಕ್ಲು ಪಾಲ್ದೆತ್ತುನವೆರು ಒಂಜಿ ಸೌಹಾರ್ದತೆದ ಉಚ್ಚೆಯಾದು ಒಂದು ನಡತೊಂದುಂಡು. ಶೋಭಾಯಾತ್ರೆ ದುಂಬತ್ತ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಗಳು ಆಟಣೆ ಆದಿತ್ತಂಡು ಮುಗಿತರಲ್ಲಿ ಸಿಡು ರಾಜ್ಯದ ದುಂಬುದ ಮಂತ್ರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಮರ್ಯಾದಿ ಗುರುಕಾರ್ಯರು ಬಿ ರಮಣತ್ರೈ ಪಾತಿರ್ದು ಎಡ್ಡೆ ಗೆಲ್ಮಿಡಿ ಉಚ್ಚಯ ನಡತದುಂಡು ಮುಖ್ಯವಾದ ಜವನಿರು ಎಡ್ಡೆ ಉಮೇದು ಹೋಜಾದ ಸಹಕಾರ ಕೊಡ್ತೀರು ಸರ್ವೇರಿಗ್ಲ ಸೊಲ್ಮೆ ಸಂದಾವೆ ಎಂದು ಪಂಡಿರು. ಸಮಿತಿದ ಗುರುಕಾರ್ಯರು ಪದ್ಮಶೇಖರ ಜೈನ್ ಬಲ್ಲೋಡಿ ಗುತ್ತು ಬೊಕ್ಕ ಬಾಕಿ ಪದಾಧಿಕಾರಿಗಳು ಪಾಲ್ದೆ ತೊಂಡಿರು. ಕಾಂಡೆ ಗಣಹೋಮ ಅಪ್ಪದ ಪೂಜೆ ಭಜನಾ ಸಂಕೀರ್ತನೆ ಮಧ್ಯಾಹ್ನದ ಮಾಪೂಜೆ ನುಪ್ಪು ಪ್ರಸಾದ ಸೇವೆ ತಾಳಮದ್ದಲಿ ಕೂಟ ನಡಪಾಯರು. ಬಯ್ಯಗ ಅಕೇರಿದ ಪೂಜೆ ಕರಿತಿದ್ದು ಭಕ್ತರಿಗೆ ಪ್ರಸಾದ ಕೊಡ್ದು ಶ್ರೀ ಗಣೇಶನ ಸಾರ್ವಜನಿಕ ಉಚ್ಚಯದ ಮೆರವಣಿಗೆ ಪಿದಾಂಡು. ಟ್ರಸ್ಟನಿಗೆ ತನ್ನ ಪುತ್ರನ ಮರಣದಿಂದಾಗಿ ಇಂಧನ ಮೇಲೆ ರಂಗಿಜ್ಜಂದೆ ಹೂವೇ ಒಂಜಿ ವ್ಯತ್ಯಾಸ ಇಜ್ಜಂದೆ ಒಂಜಿ ಮಲ್ಪನಂಚಿನ ಒಂಜಿ ಗಣೇಶೋತ್ಸವ ಖಂಡಿತವಾದ ಎಂಗ್ಲೆ ಗಣೇಶೋತ್ಸವ ಪನ್ಪುಣನ್ ಏರಾಂಡ್ಲದಾಲೆ ಪಣೆರಾಯವು ಅವು ಅಕ್ಲು ಮಲ್ಪೇರು ಮುಕ್ಕಲು ಮಲ್ಪೇರು ಅಂಡ ಎಂಕ್ಲು ಒವೇ ಒಂಜಿ ರೀತಿಡು ಇನಿ ಸುತ್ತಮುತ್ತಲು ನೀ ಕಣ್ಣಾಯಿಸ ತೂಣಂದ ಒವೇ ಒಂಜಿ ರೀತಿಡು ಏರೆಗ್ಲ ಬೇನೆ ಅಪ್ಪನಂಚಿನ ಏರೆಗ್ಲ ಮನಸ್ಸಿಗೆ ನೋವು ಅಪ್ಪನಂಚಿನ ಒವೇ ಒಂಜಿ ಕ್ರಮ ಇಜ್ಜಂದೆ ಮಾತಿನ ಪ್ರೀತಿಡು ಕೈ ಬೀಸಿ ಕರೆಯುವಂತಿರುವಂಥ ಕಾರ್ಯಕ್ರಮ ಬಂಟ್ವಾಳದ ಜಕ್ರಿಬೊಟ್ಟಿನ ಗಣೇಶೋತ್ಸವ ಒಂದು ಪತ್ತಪ್ಪೆ ಜೋಕುಲು ಪಂಪುನಕ್ಕ ಈ ಕಾರ್ಯಕ್ರಮ ಆತನು ಇನ್ನು 14 ವರ್ಷ ಎಂಕಲು 14 ವರ್ಷದ ದುಂಬು ಈ ಸುರುಮಲ್ಪನಾಗ ಇನಿ ಕೆಲವು ದಿನಕ್ಕೂ ದುಂಬು ಎಂಕ್ಲು ಸುರುಮಲ್ತನ ಅಂತ ಪಣದ ಎನ್ನ ಮನಸ್ಸು ಆಪುಂಡು ಆಡ ದುಂಬುದ ಸಮಾಜ ಎಂಕಿಲಿನ ವಯಸ್ಸು ಮೀರಿನದಕ್ಕ నేను ಜವನೇರಿ ಮುಂದುವರಿಸ ಪೋಪಿರು ಬಹುಶಃ ನಮ್ಮ ಕಾಲ ಮುಟ್ಟ ನಮ್ಮ ಈ ಕಾರ್ಯಕ್ರಮ ಅಂತ ನನ್ನದ ದುಂಬುದ ದಿನಕ್ಕೂ ಜವನೇರನ ಕೈಟಿಪ್ಪುನು ಈ ಕೆಲಸಲು ಹೊಸ ಜವನೇರು ಎಲ್ಲೇ ಜವನೇರು ಇನ್ನೇ ಈ ಕಾರ್ಯಕ್ರಮ ಅಖಿಲ ಹೆಚ್ಚಿಗೆ ಭಾಗವಹಿಸೋದು ದುಂಬುದ ದಿನಕ್ಕೂ ಅಖಿಲ ನೇತೃತ್ವ ವಹಿಸುವ ಸಂದರ್ಭ ಬತ್ತೊಂದು ಬಹುಶಃ ನನಾತ್ತ ಎಡ್ಡೆ ವಿಜೃಂಭಣೆ ಈ ಬಾಗೋಡು ಈ ಚೌತಿದ ಗಣೇಶ ಪರ್ವ ಆಪುಲೆಕ್ಕ ಇನಿ ಈ ಊರಿಗೆ ಒಂದು ಪರ್ವ ಆಪುಲೆಕ್ಕ ಈ ಕಾರ್ಯಕ್ರಮ ಉಂಡು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿದ ನಿಲೆಟ್ ಕುಡ್ಲ ಮಣ್ಣಗುಡ್ಡದ ಸಂಘನಿಕೇತನೋಡು 75ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಒಟ್ಟು 5 ದಿನ ನಡಪಾದ ಐತಾರ ಶೋಭಾಯಾತ್ರೆ ಆಚರಣೆ ಮಾಡ್ತಿದ್ದೀರು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿದ ನಿಲೆಟ್ ಕುಡ್ಲ ಮಣ್ಣಗುಡ್ಡದ ಸಂಘನಿಕೇತನೋಡು 75ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಒಟ್ಟು 5 ದಿನ ನಡಪಾದ ಐತಾರ ಶೋಭಾಯಾತ್ರೆ ಆಚರಣೆ ಮಾಡ್ತಿದ್ದೀರು.
ಶ್ರೀ ಗಣಪತಿ ದೇವರಿಗೆ ಅಕ್ಕೇರಿದ ಮಾಪೂಜೆ ನಡಪಾದು ಶೋಭಾಯಾತ್ರೆ ಪಿದಾಂಡು ಚೆಂಡೆ ಬ್ಯಾಂಡ್ ವಾದ್ಯಲಿನ ಸ್ವರ ದುನಿಪುದ ಒಟ್ಟುಗು ಶೋಭಾಯಾತ್ರೆ ಪಿದಾಡ್ದು ಮಣ್ಣಗುಡ್ಡೆ ಕುದ್ರೋಳಿ ನ್ಯೂ ಚಿತ್ರ ಕಾರ್ ಸ್ಟ್ರೀಟ್ ಅದು ಸಾಗಂಡು ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಪ್ರವೀಣ್ ಕುಮಾರ್, ಪ್ರಧಾನ ಕಾರ್ಯಂತರಿ ಎಂ ಸತೀಶ್ ಪ್ರಭು, ಸುರೇಶ್ ಕಾಮತ್, ಒತ್ತು ಗುರುಕಾರ್ಯರು ಜಿಕೆ ರಾವ್, ಆನಂದ ಪಾಂಗಳ, ಕೆಪಿ ಟೈಲರ್, ಅಭಿಷೇಕ್ ಭಂಡಾರಿ, ಜೀವನ್ ರಾಜ್ ಶೆಣೆ, ಕೇಶವ ಸ್ಮೃತಿ ಸಂವರ್ಧನ ಸಮಿತಿದ ರಘುವೀರ್ ಕಾಮತ್, ಎಸ್ಆರ್ ಕುಡ್ವಾ, ಗಣೇಶ್ ಪ್ರಸಾದ್, ಜಯಪ್ರಕಾಶ್ ಮಂಗಳದೇವಿ, ಸ್ವಾಮಿ ಪ್ರಸಾದ್ ಪಾಲ್ದೆತೊಂಡಿರು. ಅಕೇರಿಗೆ ಶ್ರೀ ಮಹಾಮಾಯ ದೇವಸ್ಥಾನದ ಕೆದುಟು ಗಣಪತಿ ಮೂರ್ತಿನ ನೀರಿಗೆ ಪಾಡಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನಲಾತು ಸುದ್ದಿ ಬೊಕ್ಕ ಮನರಂಜನೆಗಾತು ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲು.